ರೆಡ್ ಚಿಲ್ಲಿ ಗಾರ್ಲಿಕ್ ಸಾಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನಾನು ಗ್ರೈಂಡ್ ಮಾಡ್ಕೊಂಡೆ ನೋಡಿ, ಹೀಗೆ ಜರಿ ಜರಿ ಆಗ್ಬೇಕು. ಹೀಗೆ ಬಂದ್ರೆ ಇದು ಆಯ್ತಂತ ಅರ್ಥ, ನಾವು ಮಾಡಿದ್ದು ಕರೆಕ್ಟ್ ಆಯ್ತಂತ. ನೋಡಿ ಈಗ ಇಲ್ಲಿ ನೀರು ಬಿಡುದಿಲ್ಲ, ಇಲ್ಲಿ ನೀರೆಲ್ಲ ಕೆಳಗೆ ಇಲ್ದ್ರೆ ಅದು ಆಗ್ಲಿಲ್ಲ ಅಂತ. ಈಗ ನಮ್ದು ಕರೆಕ್ಟ್ ಆಯ್ತು. ಇಲ್ಲಿಗೆ ನಮ್ದು ಸಾಸ್ ರೆಡಿ ಆಯ್ತು. ನಾನು ತುಳುವಲ್ಲಿ ಹೇಳ್ತೀನಿ, ಅಂದ್ರೆ ನಮ್ಮ ಕನ್ನಡ ಮತ್ತು ತುಳು ಮಿಕ್ಸ್ ಬ್ಲಾಗ್ ಅಲ್ಲ. ಹಾಗಾಗಿ ಮೋಮೋಸ್ ಗಂಡ ಮತ್ತೆಲ್ಲ ಮೈದಾ ಯೂಸ್ ಮಾಡ್ತೀವಿ. ಅಂದ್ರೆ ಏನು ಮೈದಾ ಯೂಸ್ ಮಾಡ್ಕೊಂಡೆ ಹೆಲ್ದಿ ಆದ ಕ್ಯಾಬೇಜ್ ಮೋಮೋಸ್ ಮಾಡ್ಕೊಂಡು ಬಂದು ಬರುತ್ತೆ. ಸ್ಟಫಿಂಗ್ ರೆಡಿ ಆದ ಬುಕ್ಕ ಕೋಲ್ಡ್ ಮೋಚಿಂದ ಅಂಡ್ ಇಷ್ಟ ಇದನ್ನ ಇಲ್ಲಾಂದ್ರೆ ಟ್ರೈ ಮಾಡ್ತೀವಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ರೆಡ್ ಚಿಲ್ಲಿ ಗಾರ್ಲಿಕ್ ಸಾಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಾನು 4 ಬ್ಯಾಡ್ಗೆ ಮೆಣಸು ತಗೊಂಡಿದ್ದೇನೆ, ಮತ್ತೆ 3 ಕಾಶ್ಮೀರಿ ಮೆಣಸು ತಗೊಂಡಿದ್ದೇನೆ. ಇದನ್ನು 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ ನಾನು. ನಂತರ 2 ಬೆಳ್ಳುಳ್ಳಿ, ನಾನು ದೊಡ್ಡದು ತಗೊಂಡಿದ್ದೇನೆ. ನೀವು ಚಿಕ್ಕ ತಗೊಳ್ಳೋದಾದ್ರೆ ಒಂದು 3-4 ತಗೊಳ್ಳಿ. ಆನಂತರ ಟೊಮೆಟೊ ಕೆಚಪ್ ಬೇಕು ಇದಕ್ಕೆ, ಮತ್ತೆ ಸ್ವಲ್ಪ ಸಕ್ಕರೆ 1 ಟೀ ಸ್ಪೂನ್ ಅಷ್ಟು, ಮತ್ತೆ ಸ್ವಲ್ಪ ಉಪ್ಪು, ಕಾರ್ನ್ಫ್ಲೋರ್. ಈಗ ಬಿಸಿ ನೀರಲ್ಲಿ ನೆನೆಸಿಟ್ಟ ಮೆಣಸನ್ನು ನಾನೀಗ ಗ್ರೈಂಡ್ ಮಾಡ್ತೇನೆ. ನೀರಿನೊಟ್ಟಿಗೆ ಹಾಕ್ಬೇಕು ಇದನ್ನೆಲ್ಲವನ್ನು. ಇದನ್ನು ತುಂಬಾ ನುಣ್ಣಗೆ ರುಬ್ಬೇಕಂತ ಏನಿಲ್ಲ, ಸ್ವಲ್ಪ ಜರಿ ಜರಿ ಇದ್ರೂ ಪರವಾಗಿಲ್ಲ. ಇದನ್ನೀಗ ನಾನು ಪೇಸ್ಟ್ ಮಾಡಿ ತರ್ತೇನೆ. ಈಗ ನಾನು ಗ್ರೈಂಡ್ ಮಾಡ್ಕೊಂಡೆ ನೋಡಿ, ಹೀಗೆ ಜರಿ ಜರಿ ಆಗ್ಬೇಕು. ಅದು ಫುಲ್ ಇದು ಸಣ್ಣ ಗ್ರೈಂಡ್ ಮಾಡಬಾರ್ದು ನೀವು, ಹೀಗೆ ಇದ್ರೆ ಸಾಕು. ಈಗ ನಾನು ಬನಾಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ನಾನೀಗ ಹೊತ್ತಿಸುದು ಕೂಡ ತೋರಿಸ್ತೇನೆ. ಇಲ್ಲದಿದ್ರೆ ಎಲ್ಲರೂ ಹೇಳ್ತೀರಿ ನೀವು ಬನಾಲೆ ಇಟ್ಟದ್ದು ಮಾತ್ರ ತೋರಿಸ್ತೀರಿ, ಗ್ಯಾಸ್ ಹೊತ್ತಿಸುದು ತೋರಿಸುದಿಲ್ಲ ಅಂತ. ನಾನೀಗ ಬನಾಲೆ ಇಟ್ಟು ಗ್ಯಾಸ್ ಹೊತ್ತಿಸ್ತೇನೆ. ಇದನ್ನು ಮೀಡಿಯಂ ಅಲ್ಲಿ ಇಡಿ. ಇದನ್ನು ಇಲ್ಲದಿದ್ರೆ ಎಲ್ಲ ಹೊತ್ತಿ ಹೋಗ್ತದೆ ಅದು. ನೆಕ್ಸ್ಟ್ ಈಗ ಬಣಲೆ ಬಿಸಿ ಆಯ್ತು. ಈಗ ನಾನು 2 ಸ್ಪೂನ್ ಎಣ್ಣೆ ಹಾಕ್ತೀನಿ ಇದರಲ್ಲಿ. ಎಣ್ಣೆ ಬಿಸಿ ಆಗುವಾಗ ನಾವು ಈಗ ಎಣ್ಣೆ ಬಿಸಿ ಆಯ್ತು. ಎಣ್ಣೆ ಬಿಸಿ ಆಗುವಾಗ ನಾವು ರೆಡಿ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕ್ಬೇಕು. ಇದು ಕೆಂಪಾಗಲಿಕ್ಕೆ ಬಿಡಬಾರ್ದು, ಸ್ವಲ್ಪ ಫ್ರೈ ಆಗುವಾಗಲೇ ಅದಕ್ಕೆ ನಾವು ರೆಡಿ ಮಾಡಿಟ್ಟ ಮೆಣಸಿನ ಪೇಸ್ಟ್ ಅನ್ನು ಹಾಕ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಈಗ ಮಿಕ್ಸಿ ಜಾರ್ಗೆ ನೀರು ಹಾಕಿ, ಅದರಲ್ಲೆಲ್ಲ ಸ್ವಲ್ಪ ಉಳಿದಿರ್ತದಲ್ಲ, ಈಗ ಹಾಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ. ನಾವು ಇಷ್ಟು ಹಾಕಿದ್ದೇವೆ. ಹಾಕಿ ಮತ್ತೆ ಇದಕ್ಕೆ ಹಾಕೋಣ ಫ್ರೈ ಮಾಡಲಿಕ್ಕೆ. ಸ್ಪೂನ್ ಅಷ್ಟು ಸಕ್ಕರೆ ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂತರ ಕಾರ್ನ್ಫ್ಲೋರ್ ಹಾಕ್ಬೇಕು. ನೀವು ಬೇಕಾಗ್ತಿದ್ದೇನೆ, ನೀವು ಬೇಕಾದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಇದಕ್ಕೆ ಇದು ಗಂಟು ಕಟ್ಟಬಾರ್ದು, ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ 2ರಿಂದ 3 ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ಬೇಕು ಇದಕ್ಕೆ. ನಾನು ಅಂದಾಜಿಗೆ ಈಗ ಇದು ದಪ್ಪ ಬರುವ ತನಕ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ದಪ್ಪ ಆಗಬೇಕು. ಈಗ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ದಪ್ಪ ಆಗ್ತಾ ಉಂಟು. ಇದು ಇನ್ನು ಕೂಡ ಇದು ಸ್ವಲ್ಪ ದಪ್ಪ ಆಗ್ಬೇಕು. ಇದು ತುಂಬಾ ದಪ್ಪ ಕೂಡ ಆಗ್ಬಾರ್ದು, ತುಂಬಾ ತೆಳು ಕೂಡ ಆಗ್ಬಾರ್ದು, ಮೀಡಿಯಂ ಅಲ್ಲಿ ಇರ್ಬೇಕು ಇದು. ಈಗ ಇದು ರೆಡಿ ಆಯ್ತು. ಇದು ಹೇಗೂ ಈಗ ಇದು ರೆಡಿ ಆಯ್ತು. ಈಗ ನಾವು ಆಫ್ ಮಾಡುವ ಇದನ್ನು. ನೋಡಿ ಹೀಗೆ ಬಂದ್ರೆ ಇದು ಆಯ್ತಂತ ಅರ್ಥ, ನಾವು ಮಾಡಿದ್ದು ಕರೆಕ್ಟ್ ಆಯ್ತಂತ. ನೋಡಿ ಈಗ ಇಲ್ಲಿ ನೀರು ಬಿಡುದಿಲ್ಲ, ಇಲ್ಲಿ ನೀರೆಲ್ಲ ಕೆಳಗೆ ಇಲ್ದ್ರೆ ಅದು ಆಗ್ಲಿಲ್ಲ ಅಂತ. ಈಗ ನಮ್ದು ಕರೆಕ್ಟ್ ಆಯ್ತು. ಇಲ್ಲಿಗೆ ನಮ್ದು ಸಾಸ್ ರೆಡಿ ಆಯ್ತು. ಇದನ್ನು ನೀವು 1 ವೀಕ್ ಸ್ಟೋರ್ ಮಾಡಿ ಇಡ್ಬೋದು. ಜಾಸ್ತಿ ಸ್ಟೋರ್ ಮಾಡಿ ಇಡ್ಬೋದಾ ಏನ
ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬೇಗ ಖಾಲಿ ಆಗ್ತದೆ. ಇದನ್ನು ನೀವು 1 ವೀಕ್ ತನಕ ಸ್ಟೋರ್ ಮಾಡಿ ಇಡ್ಬೋದು. ಜಾಸ್ತಿ ಬರ್ತದೆ ಇಲ್ವಾ ಗೊತ್ತಿಲ್ಲ, ನಮ್ಮನೇಲಿ ಬೇಗ ಖಾಲಿ ಆಗ್ತದೆ. ನೀವು ಫ್ರಿಡ್ಜ್ ಅಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ರೆ ನಿಮ್ಗೆ ಯೂಸ್ ಮಾಡ್ಬೋದು 1 ವಾರದ ತನಕ. ಈಗ ಸಾಸ್ ರೆಡಿ ಆಗಿದೆ, ಅದಕ್ಕೆ ನಾನೊಂದು ಸ್ನಾಕ್ಸ್ ಮಾಡೋಣ ಅಂತ ಇದ್ದೇನೆ. ಆ ವಿಡಿಯೋವನ್ನು ನಾನು ತುಳುವಲ್ಲಿ ಹೇಳ್ತೇನೆ, ಅಂದ್ರೆ ನಮ್ಮ ಕನ್ನಡ ಮತ್ತು ತುಳು ಮಿಕ್ಸ್ ವ್ಲಾಗ್ ಅಲ್ಲ, ಹಾಗಾಗಿ ನಾನು ಅದನ್ನು ತುಳುವಲ್ಲಿ ಹೇಳ್ತೀನಿ. ನನ್ನದು ತುಳು ನಿಮ್ಗೆ ಚಂದ ಆಗ್ತದ ಅಥವಾ ಕನ್ನಡ ನಿಮ್ಗೆ ಮಾತಾಡೋದು ಚಂದ ಆಗ್ತದ ಅಂತ ಕಮೆಂಟ್ ಮಾಡಿ. ಇತ್ತೆ ನಾನು ಒಂಜಿ ಸ್ನಾಕ್ಸ್ ಮಾಡ್ಕೊಡ್ಕೊಂಡಿಲ್ಲ, ಅವಳ ಮೋಮೋಸು ಇತ್ತೆ ಮೋಮೋಸು ಗಂಡ ಮತ್ತೆಲ್ಲ ಮೈದಾ ಯೂಸ್ ಮಾಡ್ತೀವಿ. ಅಂದ್ರೆ ಏನು ಮೈದಾ ಯೂಸ್ ಮಾಡ್ಕೊಂಡೆ ಹೆಲ್ದಿ ಆದ ಕ್ಯಾಬೇಜ್ ಹೆಂಚ ಮೋಮೋಸ್ ಮಾಡ್ಕೊಂಡು ಬಂದು ಬರ್ತೆ ಆಯ್ತು. ದಾದ ಬೋರ್ಡ್ ಕೂಡ ಕಂತೇನು ಫಸ್ಟ್ ನಮ್ಮ ಕ್ಯಾಬೇಜ್ ಇಡಂಡತೆ ನಿಂಚೆ ನಮ್ಮ ಸಪ್ರೇಟ್ ಮಾಡ್ತದೆ ಇವಳು ಪೂರೆಲ್ಲ ಇಗಳಿಗೆ ಕೂಡ ಆಗಿ ಸಪ್ರೇಟ್ ಮಾಡ್ತದೆ ಇಲ್ಲಿ. ಆಂಡ ನೆಟ್ಟೆ ಒಂದು ದಂಟದ ಲೆಕ್ಕ ಬರ್ತದೆ, ಅವೇ ಮಾತ್ರ ಗೆಪ್ಪೋಡು ಈಜಿನ ನಮಗೆ ಕಟ್ ಹಾಕೊಂಡು ನಾವು ಮಡ್ಪುನಾಗ ಇತ್ತ ದಾದಪುರ ಬೋಡ್ಕೊಂಡ ನಮ್ಮ ಕ್ಯಾಬೇಜ್ ಬುಟ್ಟದು ಒಡಿ ತುಪ್ಪುಂಡತೆ ಅವೇ ನಾನು ಸಣ್ಣ ಸಣ್ಣ ಕಟ್ ಮಾಡ್ತೊಂದೆ. ಐದು ಬೊಕ್ಕ 2 ಕ್ಯಾರೆಟ್ಗೆ ತೊಂದೆ, 5 ಬೊಕ್ಕ 2 ನೀರುಳ್ಳಿಗೆ ತೊಂದೆ, 5 ಬೊಕ್ಕ 2 ಬೆಳ್ಳುಳ್ಳಿಗೆ ತೊಂದೆ. ಈಗ ಲೇಕು ಸಣ್ಣ ಕಟ್ ಮಾಡ್ಪಾರು ಆತ ಲಾಯ್ಕ್ 5 ಬೊಕ್ಕ ನೆಕ್ ಪಾಡ್ರೆಗ್ ನಿಗಲ ಮುಂಚೆ ಕೂಡ ಮುಂಚೆ ಪಾಡೋಲಿ ಎಂಕುಲು ಮುಂಚಿದ ಪೊಡಿ ಯೂಸ್ ಮಾಡುವ. ಬೊಕ್ಕೊಂದು ಚೂರು ನೆಕ್ ಸಾಸ್ ಪಾಡುವ, ಬೊಕ್ಕೊಂದು ಚೂರು ವೆನೆಗರ್, 5 ಬೊಕ್ಕ ಗರಂ ಮಸಾಲ, ಚಾಟ್ ಮಸಾಲಾಗೆ ತೊಂದ ನಿಗಡ್ಡ ಇತ್ತಂದ ಒಂದೇನು ಪಾಡೋಲಿ. ಇದು ಒಂದು ಸೈಡ್ ನೀರು ಬೆಚ್ಚ ಮಾಡ್ತಾರೆ ದೀತ ಇದು ನೀರಿಗೆ ಉಪ್ಪು ಪಾಡ್ದೆ ಅಂತ ದೀತೆ ಅದು ದಾಯ್ಕಂಡ ಇತ್ತೆ ಏನು ಕ್ಯಾಬೇಜ್ ತೋಜಾಯತೆ ಮುಂದೆ ಮೈ ಪಾಟವು ನೀರಿಡು ಬಾಡುಡುವಂತೆ ಬಾ ಅವೇನು ಹೇಳ್ಬೇಕು ತೋಜವೆನಿಗಳಿಗೆ ಪಾಡ್ನಾಗ ಇತ್ತೆ ಒಂದು ಸೈಡ್ ಏನು ಸ್ಟಫಿಂಗ್ ರೆಡಿ ಮಾಡ್ತವೆ ಒಂದು ಮಲ್ಕದಿತ್ತಿನ ಹಣ ಇಟ್ಟದಾಗಬೇಕು. ನಿಗಲೆ ತರಕಾರಿ ಈತೆ ಪಾಡುಡ್ಕೊಂಡು ಬಾಳೈತಿ ನಿಗಳಿಗೆ ಎಕ್ಸ್ಟ್ರಾ ಎಲ್ಲ ಪಾಡೋಲಿ ತರಕಾರಿ ಕ್ಯಾಪ್ಸಿಕಮ್ ಪಾಡೋಲಿ, ಪನ್ನೀರ್ ಪಾಡೋಲಿ, ಬೊಕ್ಕ ಕಾರ್ನ್ ಪಾಡೋಲಿ, ಬೊಕ್ಕ ಮಶ್ರೂಮ್ ನಿಗಳಿಗೆ ಪಾಡೋಲಿ ಪಂಡ ಯಾನ್ ಇಲ್ಲಡಿ ಏತುಂಟು ಆತೆ ಪಾಡು ಪಂಡ ಮೋಮೋಸ್ ಮಾಡ್ಕೊಡಕ್ಕೆ ಮಸ್ತ್ ಕಚ್ಚಿ ಬಂದು ದಾಲೆಜ್ಜಿ ನಮ್ಮ ಇಲ್ಲಡಿಗಿನ ತರಕಾರಿ ಕೂಡ ಕಂತೀರ ಅವೇ ತರಕಾರಿ ಮಲ್ಪುಣ್ಯಾನ್ ಪಂಡ ಒಂದು ಹೆಲ್ದಿ ರೆಸಿಪಿ ಮಲ್ಪುಣ್ಯಾನ್. ಇತ್ತ ಒಂದು ಸೈಡ್ ನೀರು ಬೆಚ್ಚ ಆಗುಂಡು ಇತ್ತ ಒಂದು ಸೈಡ್ ನಾನು ಸ್ಟಫಿಂಗ್ ಮಾಡ್ತೊಂದಿಲ್ಲ ಮೋಮೋಸ್ಗು ಇತ್ತ ನಾನು 2 ಚಮಚದಾತು ಎಣ್ಣೆ ಪಾಡ್ದೆ ಐಕಿತ್ತ ನಾನು ರೆಡಿ ಮಾಡಿದಿನ ತರಕಾರಿ ಕೂಡ ಪಾಡುವೆ. ಫಸ್ಟ್ ನಾನು ಬೆಳ್ಳುಳ್ಳಿ ಪಾಡುವೆ, ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗೋದು, ಒಂಚೂರು ಫ್ರೈ ಆಗ್ಬೇಕ ನಮ್ಮ ನೀರುಳ್ಳಿ ಪಾಡುವೆ ನಾನು ಚೂರಿಗೆ ಫ್ರೈ ಆಗೋದು ಮತ್ತೆ ನೀರುಳ್ಳಿ ಪಾಡೋದಿಲ್ಲ. ಮುಂಚೆ ಫ್ರೈ ಆಗೋದು ನಿಮಗೆ ವರಾಣೆ ಪಾಡೋಕಿ ಚೂರು ಫ್ರೈ ಆಗ್ಬೇಕ ಒಂದು ಚಮಚ ಪಾಡಂಪೋಲೆ ಇದೊಂದು ಫ್ರೈ ಆಂಡ್ ಇದು ನಾನು ಕ್ಯಾರೆಟ್ ಪಾಡುವೆ. ಯಾನ್ ದಾದ ಪಂಡ ಯಾನ್ ಕುಕ್ಕಿಂಗ್ ಚಾನಲ್ ಪಂದು ಕಾಲತ್ತು ಎಂಟು ಮುಲ್ಪ ಆತು ವಿಡಿಯೋ ಮಲ್ಪರೆ ಹಾಕುದು ಯಾನು ಈನ ಮಲ್ಪೆ ಅವೇ ನಾನು ವಿಡಿಯೋ ಮಲ್ಪುಂಡು ಜಾಸ್ತಿ ಅದು ನಾನು ಕುಕ್ಕಿಂಗೇ ಮಲ್ಪುನು ಅಂಚದು ನಿಗಳೊಟ್ಟಿಗೆ ನಾನು ಕುಕ್ಕಿಂಗ್ ರೆಸಿಪಿ ನೀವು ಜಾಸ್ತಿ ಅದು ನಾನು ಶೇರ್ ಮಲ್ಪುವೆ ಇಂಕುಡು ದಯಪಾಪು ಮಸ್ತ್ ಕಮ್ಮಿ ಅಂಚದು ನಾನು ಈನ ಮಲ್ಪೆ ಅವೇನೇ ವಿಡಿಯೋ ಮಲ್ಪು ಪಾಡ್ದೆ ಮತ್ತೆ ಯಾನು ವಿಡಿಯೋಗೋಸ್ಕರ ಬಂದಿದ್ದಾರೆ ನಾನು ರೆಡಿ ಹಾಕುದು ಪಂಡೆ ಯಾನು ಪುಣೆ ಇಂಚೆ ನಾನು ಇಂಚೆನೇ ವಿಡಿಯೋ ಮಲ್ಪು ಮುಖದ ಕೂಡ ಕಂಚೇದು ಒಂದು ಸ್ಟೈಲ್ ಅದು ಒಂದು ವಿಡಿಯೋ ಮಲ್ಪು ಬನ್ನಿ ಕಂಚೆ ಕೂಡ ಇಷ್ಟ ಹಾಕುದು ನಾನು ಸುದೈಪುರ ನಾನು ರೆಡಿ ಆಗ್ತದೆ ರೆಡಿ ಹಾಕುದು ಬಂದದ್ದು ಮತ್ತೆ ನಾನು ಇಲ್ಲ ಉಪ್ಪುನೇ ಇಂಚೆ ಅಂಚದು ನಾನು ಎಂಚ ಒಳ್ಳೆ ಅಂಚೆನೇ ನಾನು ವಿಡಿಯೋ ಮಲ್ಪು ಪಾಡು ಮತ್ತೆ ಅದಕೊಂಡು ನಾನು ಫಸ್ಟ್ ಒಂದು ವಿಡಿಯೋ ಬಂದಿತ್ತೆ ನಾನು ಡೈಲಿ ಬ್ಲಾಗ್ ಪಾಡುವುದು ಇರುವಾಗ ನಾವು ಡೈಲಿ ಬ್ಲಾಗ್ ಒಂದು ಕನ್ನಡಕ್ಕೆ ತಿನ್ನತ್ತೆ ನಾನು ಫಸ್ಟ್ ವಿಡಿಯೋ ಮಲ್ಕೊಂಡು ಇಂకొಂದು ಫೋನ್ಗೆ ಅದು ಡೈಲಿ ಬ್ಲಾಗ್ ಒಂದು ಬರ್ತೀನಿ ಡೈಲಿ ಬ್ಲಾಗ್ ಮಲ್ಪು ಪಾಡ್ರೆ ಹಾಕುದು ಏನಂತ ಅದು ವಾರ ಒಂದೊಂದು ವಿಡಿಯೋದ ಲೆಕ್ಕ ಅಪ್ಲೋಡ್ ಮಾಡ್ಕೊಂಡು ಬಂದಿಲ್ಲ ಟ್ರೈ ಮಲ್ಪುವೆ ನಾನು ಅಂಡ್ ವಾರ ಒಂದು ವಿಡಿಯೋ ಪಾಡುವೇನೆ ನಾನು ಕೊಂಚ ಬೇಡ ಬಂದಾಗ ಎನ್ನ ಇನ್ಸ್ಟಾಗ್ರಾಮ್ ಇಲ್ಲ ಪೇಜ್ ಉಂಟು ಶ್ರೀಕಾ ಸುಧೀರ್ ದೇವಾಡಿಗ ಬಂದು ಐಟ್ಲಕ್ಕೆ ನೀವು ಫಾಲೋ ಮಾಡ್ತೀವಿ. ಮತ್ತೆ ನಾನು ಒಂದು ನನ್ನ ಕುಕ್ಕಿಂಗ್ ವಿಡಿಯೋ ಆಗ್ತದೆ ಅಂಥದ್ದು ಏನು ಕೂಡ ಎಂಚಲ್ಲ ಅಂಚನೆ ತೋರಿಲ್ಲ ಬಕದ ಕುಕ್ಕಿಂಗ್ ವಿಡಿಯೋ ಮಾಡ್ಕೊಂಡಾಗ ಸ್ಟೈಲ್ ಡಬ್ಬಿ ಅವು ಇದು ಕೂಡ ಕಾಡುವೆ ಇರತ್ತೆ ಅಂಚೆ ಕೂಡ ನಾನು ಬಾಳ ಸೆಟ್ ಮಾಡ್ತೀವಿ ಇಷ್ಟೆಲ್ಲ ಕಮ್ಮಿ ಮಾಡ್ತೀನಿ ನಾನು ಇದು ಫ್ರೈ ಅಂಡ್ ಆ ಫ್ರೈ ಅನ್ನೋದಕ್ಕೆ ನಾನು ಕ್ಯಾಬೇಜ್ ಪಾಡುವೆ.
ಕ್ಯಾಬೇಜ್ ಒಂದು ಫ್ರೈ ಆಗೋದು. ಇದು ಒಂದು ಸೈಡ್ ಇದು ನೀರ್ಲ ಬೆಚ್ಚ ಮುಂದು ಕೊದೋರ ಬರೋ ಮುಂದಿತ್ತೆ. ಇದು ಎಣ್ಣೆಗಳಿಗೇನು ದಾಯಿಗೆ ನಾನು ಬಾಡೋಡು ಬಂದು ತೋಚಾವೆ ನೀರಿಡು ನಾನು ದಾಯಿ ಬಾಡೋದಕ್ಕೆ ತಂದು ಬಂದು ಮತ್ತೆ ಇನ್ನೊಂದು ಬೇಯಾಡು ಅದು ಮತ್ತೆ ನಾವು ಕ್ಯಾಬೇಜಿದ ಇರಪಾಡ್ವೆ ನಾನು ಬಾಡ್ರಿಗೆ ಎಂಟು ಇಡೀ ಪೂರ ಕರೆಕ್ಟ್ ಮಲ್ಪಡೆ ಗೊತ್ತಿದ್ವಿ ಎಂಟು ಎಡಿಟಿಂಗ್ ಮಲ್ಪಡೆಗಳು ಗೊತ್ತಿದ್ವಿ ಎಂಟು ಎಂಟು ಗೊತ್ತಿಂದ ಅಂಚೆ ಅನ್ ಪಾಡುವೆ ಮಲ್ಪುಂಡೆ ನಾನು ವಿಡಿಯೋ ಮಾಡ್ತದ್ದು ಇತ್ತೆ ನಾನು ಪಾಡೋಂಗಿಲ್ಲ ಕೆಲವು ನಿಂಜೆ ಇದೇನು ಅವನಿಗೆ ಬಾಡೋದು. ನನ್ನ ಫಸ್ಟ್ ಟೈಮ್ ಮತ್ತೆ ಮಲ್ಪುನಿ ಅಂಚದಿಂದ ಕಾತು ಎಡಿಟಿಂಗ್ ಪೂರ ಇನ್ನು ಸಮಾಪುಜಿ నేను నీళ్ళు ఉలాయి పాడలే ముట్టి ముట్టిక్కినే కూడా మీకు యాపలు ఉండే లెక్క మలుపుండేದ್ದು ಒಂಥರ ಡಿಫ್ರೆಂಟ್ ಟ್ರೈ ಮಾಡ್ತಾಡ ರೆಡ್ಡೈತೆ ಸೊಕ್ಕ ನೀವೆಲ್ಲ ಇಲ್ಲದ ಗಲೆಗಳ ಮಲ್ತು ಕೊಡ್ಲೆ ಅವೆಲ್ಲ ಮಸ್ತ್ ಖುಷಿ ಹಾಕೊಂಡು ಒಂದು ರೆಸಿಪಿ ನೀವೆಲ್ಲ ಟ್ರೈ ಮಾಡ್ತಲೆ ಟ್ರೈ ಮಾಡ್ತಿದ್ದು ಬೋಕ ಹೆಂಗಾತು ನನ್ನ ಹೆಂಗೆ ಕಮೆಂಟ್ ಮಾಡ್ತಲೆ ನೀವು ಮತ್ತೆ ನೆಕ್ ಖಾರ ಬೇಕು ಬೋಡು ಆತು ಮುಂಚಿನ ಪೊಡಿ ಪಾಡುವೆ ನೀವೆಲ್ಲ ಮುಂಚೆಲ್ಲ ಕಟ್ ಮಾಡ್ತಿಲ್ಲ ಪಾಡುಲಿ. ಮತ್ತೆ ಗರಂ ಮಸಾಲ ಪಾಡೋದಿಲ್ಲ ಮತ್ತೆ ಗರಂ ಮಸಾಲ ಪಾಡಲಿ ಮತ್ತೆ ಚಾಟ್ ಮಸಾಲ ಪಾಡೋದಿಲ್ಲ ಒಂದು ಇಷ್ಟೆಲ್ಲ ಪಾಡಲಿ ಇದನ್ನ ಮಲ್ಲೆಜ್ಜಿ ಒಂಚೂರು ಸೋಯಾ ಸಾಸ್ ಪಾಡೋದಿಲ್ಲ ಒಂದು ಸಾಸ್ ಇತ್ತನ್ನ ಪಾಡೋಲಿ ಇದನ್ನ ಇತ್ತಿನ ಪಾಡೋದಿಲ್ಲ ಚೂರು ಪಾಡಲಿ 5 ಬೊಕ್ಕ ವೆನೆಗರ್ ಪಾಡೋದಿಲ್ಲ ಚೂರು ಇದನ್ನ ಪುಳಿ ಕಣ್ಣೀರ್ಲ ಪಾಡೋಡ ಪಾಡಲಿ ಇದನ್ನ ಮಲ್ಲೇಜಿ ಪಂಡು ಪಂದಾಲೇಜಿ ಬೊಕ್ಕ ರುಚಿಗೆ ಏತ್ ಬೋಡ ಉಪ್ಪು ಪಾಡೋದಿಲ್ಲ ಯಾನು ಬೊಕ್ಕ ಉಪ್ಪು ತೂರ್ಲ ಪಾಡ್ಲಿ ಬೋಡಂದ ಇತ್ತೊಂದು ಪೂರ ಮಿಕ್ಸ್ ಮಾಡ್ತದೆ ನಮ್ಮ ಅಲ್ಲಿ ಮುಂಚೆ ಬರೋಡ ಆಯ್ತಾ ಚೂರು ನೀರು ಪೂರ ಆಡಿಯೋಡ ಆಯ್ತಾ ಇತ್ತೆ ಒಂತೆ ಬೇಯರಿಗೆ ಬಾಯಿ ಮುಚ್ಚಿ ದೀತೆ ಯಾನು ಮತ್ತೆ ಬೇಯ್ತದ ತೂಕ ನಾನು ಬಟನ್ ದಿತ್ತೆ ನನಗೆ ತೆಲ್ಪೋಸು ಬಟನ್ ದಿತ್ತೆ ಬಂದು ನಾನು ಇತ್ತೊಂದು ಬೇಯ್ದು ಚೂರು ಬೇಯಡು ಇತ್ತೆ ಒಂದು ಸೈಡ್ ಇತ್ತು ನಮ್ಮ ಕ್ಯಾಬೇಜ್ ಬಿಡಬಾರ್ದತೆ ತೂಕ ಅವು ಬಾಡಿಂದ ಬಂದು ಒಂತ ಬಾಡು ಹಾಂಡು ಒಂಚೂರು ಬಾಡಲ್ಲ ನಾನು ಮುಂದೆ ಬಾಡ್ರಿ ಅಂತವು ಅದು ಬೊಕ್ಕ ಏನಿಗಲ್ಲಿ ತೋಜಾವೆ ಸ್ಟಫಿಂಗ್ ರೆಡಿ ಆಂಡ್ ಇತ್ತೆ ಹೆಂಗೆ ನಾನು ಹಾಕಿ ಮಾಡ್ತೇವೆ ಇತ್ತೆ ಒಂದು ಸೈಡ್ ಇತ್ತೆ ಕ್ಯಾಬೇಜ್ ಇಲ್ಲ ಬಾಡುಂಡು ಇಲ್ಲಿ ಮುಂಚೆ ಬಾಡುಡು ಕಲರ್ ಚೇಂಜ್ ಆಗೋಡು ಇದು ಬಾಂಡು ಇತ್ತೆ ಏನೇನು ಎಪ್ಪಿಂದಿಲ್ಲ ನೆಟ್ಟು ಇಟ್ಟು ಒರಿದಿನ ಕ್ಯಾಬೇಜ್ ಇಲ್ಲ ಬೊಕ್ಕ ನೆಕ್ಕೆ ಪಾರ್ದು ಬಾಡಾವಳಿ ಇತ್ತೆ ಕೆತ್ತೆ ಇದು ಒರಿದಿನ ಕ್ಯಾಬೇಜ್ ಇಲ್ಲ ಎಂಟು ಪಾಡ್ರೆ ಉಂಟು ಆಮೇಲೆ ಒಂದು ತೋಜಾರೆ ಕಡೆದು ಇತ್ತೆ ನಾನು ಎಂಚ ಸ್ಟಫಿಂಗ್ ಮಾಡ್ಕೊಡು ತೋಜಾವೆ ಹರಿದಿನ ಇರೆಲ್ಲ ಹಾಕೊಂಡು ದಾಲ ಪ್ರಾಬ್ಲಮ್ ಇಜ್ಜಿ ಇತ್ತೆ ನೆಕ್ ನಮ್ಮ ರೆಡಿ ಮಾಡಿದ್ದೀನ ತರಕಾರಿ ಪೂರ ಪಾಡ್ಗ ಇತ್ತೆ ಇಂಚ ಮಲ್ಕೋತೆ ನಮ್ಮ ದಾಯಿಗೆ ತೊಂದು ಬಾಡೋದಿಗೆ ತೊಂದು ಇಜಿನ ನಮಕ್ ಇಂತ ಫೋಲ್ಡ್ ಮಲ್ಕಿನಾಗ ಅವ್ರು ಕಟ್ ಹಾಕೊಂಡು ಐಕ್ ಬಾಡೋದಿಗೆ ತೊಂದು ಒಬ್ಬಕ ನಮ್ಮ ನೆಟ್ಟದ ಒಂದು ಬಂಡೈತೆ ನೆಟ್ಟದ ಒಂದು ಗೆಪ್ಪುಡು ಗಂಟೆ ಬೆಲೆ ಕೊಟ್ಟಂದು ಅವು ದಾಯದ ಕೊಡ್ಕೊಂಡು ಇದು ಇಂಚ ಮಲ್ಕಿನಾಗ ಕಟ್ ಹಾಕೊಂಡು ಐಕೆ ನಾವು ಗೆಪ್ಪರಿಗೆ ಬನ್ನಿ ಇತ್ತೆ ಒಂದು ನೆಕ್ ಇಂಚ ಪಾಡ್ದು ಇಂಚ ಫೋಲ್ಡ್ ಮಾಡ್ಕೊಡು ಟೈಟ್ ಫೋಲ್ಡ್ ಮಾಡ್ಕೊಳ್ಳಿ ಪಕ್ಕ ಸೈಡ್ ಇಂಚ ಮಾಡ್ಕೊಳ್ಳಿ ಇಂಚ ಮಾಡ್ಕೊಳ್ಬೇಕಾ ಇಂಚ ಸೈಡ್ ಇರಲ್ಲ ಇಂಚ ಟೈಟ್ಗೆ ತೊಂದರೆ ಟೈಟ್ ಆದ ಮಾಡ್ಕೊಳ್ಳಿ ಬೊಕ್ಕ ಇಂಚ ಫೋಲ್ಡ್ ಮಾಡ್ಸಿಂದ ಆಂಡ್ ನಿಗಳಿಗೆ ಕಾಲು ಒಂದು ನಿಗಳು ಸ್ಟಫಿಂಗ್ ಮಾಡ್ತದ್ದು ಸ್ಟೀಮ್ ಮಾಡ್ತಿಲ್ಲ ತಿನ್ನೋಲಿ ನಿಗಳಿಗೆ ಇದರಿಂದ ಚೂರು ಬನ್ನಲೆಗೆ ಎಣ್ಣೆ ಪಾಡ್ದು ಒಂಚೂರು ಇಂಚ ಫ್ರೈ ಮಾಡ್ತು ತಿನ್ನೋಲಿ ಅದಕ್ಕೆ ಲೈಕ್ ಹೋಯ್ತು ಉಂಡವು ನಿಂಗೆ ತೋಜಾವ ಅವೇನು ಎಣ್ಣೆ ಪಾತ್ ಎಂಚೆ ಫ್ರೈ ಮಾಡ್ಕೊಂಡು ಬಂದು ಎಂಕುಲು ಪೂರ ಅವೇನು ರೆಡಿ ಮಾಡ್ತು ಬೊಕ್ಕ ಫ್ರೈ ಮಾಡ್ಕೊಂಡಾಗ ತೋಜಾವೆ ಎಂಕು ಪೂರ ಒಂದ್ಸಲ ಸ್ಟೀಮ್ ಮಾಡ್ಕೊಂಡಾಗ ಎಂಕು ಮೋಮೋಸ್ ಪೂರ ಅಂಡು ಎಂಕುಲು ಒಂದು ಸೈಡ್ ಸ್ಟೀಮ್ ಮಾಡ್ತಾರದಿತ್ತ ಎಂಕುಲು ಬನ್ನಲೆಡೆ ಸ್ಟೀಮ್ ಮಾಡ್ತಾರದಿಯ ತೊಂದೂರು ಪೂರದೆಲ್ಲ ಯೂಸ್ ಮಾಡಿದ್ದೆ ಒಂಚೂರು ಐತೆ ಅಂಚದ ಎಂಕುಲು
ಬಣಲೆಡಿದೀಯ ಮತ್ತೆ ಒಂದು ಸೈಡ್ ಸ್ಟೀಮ್ ಮಲ್ಪರಿದೀಯ ಒಂದು ಸೈಡ್ ಇಡು ಒಂತೆ ಎಣ್ಣೆ ಪಾಡ್ದೆ ನಾನು ಕಾವಲಿಗೆ ಎಣ್ಣೆ ಪಾಡ್ದು ಎಣ್ಣೆ ಬೆಚ್ಚಾತುಂಡವು ಒಂದೊಂಜೇನು ಮುಸುನೇನು ಫ್ರೈ ಮಲ್ಪೊಡು ನಿಗಲಿಗೂ ಸ್ಟೀಮ್ಲ ಮಲ್ಪೊಲಿ ಇಂಚೆ ಫ್ರೈ ಮಲ್ಪಲ ಗೆತ್ತನೋಲಿ ಒಂದು ರೆಸಿಪಿ ನಿಗಳಿಗೆ ಇಷ್ಟ ಆಗ ನಿಗುಲ್ಲ ಇಲ್ಲಾದ್ರೆ ಟ್ರೈ ಮಲ್ತದ್ದು ಎಂದು ಕಮೆಂಟ್ ಮಲ್ಪಲೆ ಚಾತನ್ ಪಂದು ಒಂದು ರೆಸಿಪಿ ನಿಗಳಿಗೆ ಇಷ್ಟ ಆಗಿತ್ತಂದ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪಲೆ ನನ್ನ ನಿಗಳಿಗೆ ನೆಕ್ಸ್ಟ್ ವಿಡಿಯೋ ತಿಕ್ಕುವೆ ಬಾಯ್ ಬಾಯ್.